ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಸಿದ್ದರಾಮಯ್ಯನವರ ಭೇಟಿಯ ಪ್ರಯುಕ್ತ ಪೂರ್ವಭಾವಿಯಾಗಿ ತಲಪಾಡಿ ವಲಯ ಕಾಂಗ್ರೆಸ್ನ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ಖಾದರ್ ಅವರೇ, ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಮಲಾರ್ ಮೋನಾಕನವರೇ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರತಕ್ಕಂಥ ಮಾನ್ಯ ಶ್ರೀಮಾನ್ ಸದಾಶಿವ ಉಲ್ಲಾಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆಗಿರತಕ್ಕಂಥ ಸುರೇಖಾ ಚಂದ್ರಾಸ್ರವರೇ, ಜಯಂತಿ ಪಕ್ಕಲರವರೇ, ಭಾವಕನವರೇ, ತಲಪಾಡಿ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಹಳಷ್ಟು ಬಿಜೆಪಿಯವರ ಒಂದು ರೀತಿಯ ಒತ್ತಡಕ್ಕೆ ಮಣಿದಂತಹ ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿರತಕ್ಕಂಥ ಆತ್ಮೀಯರಾದಂತಹ ಗೋಪಾಲ ಶೆಟ್ಟಿ ಅವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರತಕ್ಕಂಥ ನಮ್ಮ ರವಿರಾಜ್ ಶೆಟ್ಟಿ ಅವರೇ ಹಾಗೂ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸನ್ಮಿತ್ರರು ಆಗಿರತಕ್ಕಂಥ ಫಿರೋಜ್ ಮಲಾರ್ ಅವರೇ, ಈ ಭಾಗದ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರು ಆತ್ಮೀಯರು ಆಗಿರತಕ್ಕಂಥ ಸಿದ್ದಿಕ್ ತಲಪಾಡಿಯವರೇ, ಡಿಸಿಸಿಯ ಸದಸ್ಯರಾಗಿರತಕ್ಕಂಥ ಸನ್ಮಾನ್ಯ ಇಸ್ಮಾಯಿಲ್ ಅವರೇ ಹಾಗೂ ರಾಜ್ಯ ಯುವಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ನಾಶೀರ್ ಅವರೇ, ವಿನು ಶೆಟ್ಟಿ ಅವರೇ, ಚಂದ್ರಸನ್ನವರೇ ಹಾಗೂ ವೇದಿಕೆಯಲ್ಲಿ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಲು ಬಂಧುಗಳು, ಈ ಒಂದು ಗ್ರಾಮಕ್ಕೆ ನಾನು ಉಲ್ಲಾಲ ವಲಯ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ಈ ಗ್ರಾಮದ ವಲಯ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಕೂಡ ಈ ಸಭೆಯನ್ನು ಏರ್ಪಡಿಸಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ಕೆಲವು ದಿನಗಳಿಂದ ಹಲವಾರು ಗ್ರಾಮಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ದೆವು. ಆದರೆ ಈ ರೀತಿಯ ಒಂದು ಸಭೆಯನ್ನು ಮಾಡುವ ಮುಖಾಂತರ ಬಹುಶಃ ನಾಳೆ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಯುಟಿ ಖಾದರ್ ಅವರ ಚುನಾವಣೆಯ ಪ್ರಚಾರ ಸಭೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೀರಿ, ಅದಕ್ಕಾಗಿ ಅಭಿನಂದಿಸ್ತಾ ಇದ್ದೇವೆ. ನಾವು ಕೂಡ ಇವತ್ತು ನಾಳೆ ಸಿದ್ದರಾಮಯ್ಯನವರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಗ್ರಾಮ ಗ್ರಾಮಕ್ಕೆ ಸುತ್ತಾ ಇಲ್ಲ. ಕಳೆದ ಇನ್ನೆರಡು ಮೂರು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿರುವ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪಕ್ಷ ಸಂಘಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾನು ಹೇಳುತ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ, ಇದು ಯುಟಿ ಖಾದರ್ ಅವರ ಚುನಾವಣೆಯ ಪ್ರಚಾರ ಸಭೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಒಂದು ಸಭೆಯಲ್ಲಿ ಕೋಟೆಗಾರು ಪಟ್ಟಣ ಪಂಚಾಯತಿನ ಸದಸ್ಯರಾದ ಅಹಮದ್ ಅಜ್ಜಿನಡ್ಕನ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕೋಟೆಗಾರು ಗ್ರಾಮ ಪಂಚಾಯತಿಯಲ್ಲಿ, ತಲಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರುಗಳನ್ನು ನಾನು ಸ್ವಾಗತಿಸ್ತೇನೆ. ಈ ಒಂದು ಪ್ರಚಾರ ಸಭೆಯಲ್ಲಿ ನಾನೇನು ಈಗ ತಾನೇ ಅನೇಕ ವಿಚಾರಗಳನ್ನು, ನಾಳೆ ಸಭೆಗೆ ಎಷ್ಟೊತ್ತಿಗೆ ಬರಬೇಕು, ಯಾವ ರೀತಿಯಲ್ಲಿ ಬರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಗ್ರಾಮಗಳಲ್ಲಿ ವಲಯಗಳಲ್ಲಿ ಕೂಡ ನಾವು ಸಭೆಯನ್ನು ನಡೆಸಿದ್ದೇವೆ. ನಾನು ಆ ವಿಚಾರವನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗ ಪ್ರಸಕ್ತ ಈ ರಾಜ್ಯದಲ್ಲಿ ಆಡಳಿತದಲ್ಲಿರತಕ್ಕಂಥ 40% ಕಮಿಷನ್ನ ಬಿಜೆಪಿ ಸರ್ಕಾರದ ವಿರುದ್ಧ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆಲೋಚನೆ ಮಾಡಬೇಕು ಯುವಕರು. ಕಾಂಗ್ರೆಸ್ ಒಂದು ಜಾತ್ಯತೀತ ಬಲವಾದಂತಹ ಒಂದು ಪಕ್ಷ. ಈ ಜಾತ್ಯತೀತ ಪಕ್ಷದಲ್ಲಿ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಪಾರ್ಸಿಗಳಿರ್ಬೋದು, ಸಿಖ್ಖರಿರ್ಬೋದು, ಯಾರೇ ಇದ್ರೂ ಕೂಡ ಪರಸ್ಪರ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅಂತ ಸಂವಿಧಾನವನ್ನು ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿಬೇಕು. ಈ ಕೋಮುವಾದಿ ಬಿಜೆಪಿ ಅವರ ಸಂಘಟನೆಗಳು ಯಾವುದೇ ಇರಲಿ, ಯಾವ ಸಂಘಟನೆಯೂ ಕೂಡ ಭಯಪಡುವಂತ ಅಗತ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾವು 5 ವರ್ಷ ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ
ಜಾತಿ ಮತ ಭೇದವನ್ನು ಮಾಡದೆ ಯಾವ 166 ಭರವಸೆಗಳನ್ನು ನಾವು ಕೊಟ್ಟಿದ್ದೇವಾ, 164 ಭರವಸೆಗಳನ್ನು ಈಡೇರಿಸಿದ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಾಳೆ ಬರತಕ್ಕಂಥ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಊಟಕ್ಕೆ ಅನ್ನ ಇಲ್ಲದವರಿಗೆ ಅನ್ನದ ಭಾಗ್ಯವನ್ನ ಕೊಟ್ಟರು. ಅಂಗನವಾಡಿ ಶಾಲೆಗಳಲ್ಲಿ ಕಲಿಯಲಿಕ್ಕೆ ಬರತಕ್ಕಂಥ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲಿಂದಾಗ ಶಿರಭಾಗ್ಯವನ್ನ ತಂದ್ರು. ಅದೇ ರೀತಿಯ ಅನೇಕ ಯೋಜನೆಗಳನ್ನ ತಂದು ಈ ರಾಜ್ಯದಲ್ಲಿ ಯಾರು ಕಂಡರಿಯದ ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಪಡೆದಂತವರು ನಾಳೆ ಬರತಕ್ಕಂಥ ಸಿದ್ದರಾಮಯ್ಯನವರು. ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಯಾವುದಾದ್ರೂ ಒಂದು ಬಡವನಿಗೆ ಬೇಕಾದಂತ ಕೆಲಸವನ್ನ ಮಾಡಿದೆಯಾ? ಭಾರತೀಯ ಜನತಾ ಪಕ್ಷದ ಪ್ರಮುಖರಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದಾದ್ರೂ ಜನಪರವಾದಂತಹ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಬಡವರಿಗೆ, ಹಿಂದುಳಿದವರಿಗೆ ನಾವು ತಂದಿದ್ದೇವೆ ಅಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಸವಾಲಾಗ್ತೇವೆ, ನೀವು ಶ್ವೇತಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಏನು ಹೇಳ್ತಾ ಇದ್ರಿ? ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಇವರು ನಮ್ಮ ನರೇಂದ್ರ ಮೋದಿ ಅವರು ಬಂದು ಬೆಂಗಳೂರಿನಲ್ಲಿ ಬಂದು ಹೇಳಿದ್ರು 10% ಸರ್ಕಾರ ಅಂತೇಳಿ. ನಾವಿವತ್ತು ಬಿಜೆಪಿ ಅವರ ಹತ್ರ ಕೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರಲ್ಲ, 40% ಕಮಿಷನ್ ಕೇಳ್ತಾ ಇದ್ದಾರೆ, ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬೇಕು ಉತ್ತರ ಕೊಡಿ ಅಂತ ಹೇಳಿ ಕೇಳಿದಾಗ ಬಿಜೆಪಿ ಅವರೇ, ನಿಮಗೆ ನಾಚಿಕೆ ಆಗಬೇಡವಾ? ಈ ದೇಶದ ಒಬ್ಬ ಪ್ರಧಾನಿ, ಒಂದು ರಾಜ್ಯದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಇವತ್ತು ಈ ರೀತಿಯ ಪತ್ರವನ್ನು ಬರೆಯುತ್ತಾನೆ ಅಂದಾಗ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಆಗದಂತ ಪ್ರಧಾನಮಂತ್ರಿಯವರನ್ನ ಇವತ್ತು ಅವರ ಹೆಸರನ್ನು ಹೇಳಿಕೊಂಡು ಓಡಾಡ್ತಾ ಇರ್ತಿರಲ್ಲ. ಈ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಅನ್ನು ಎಷ್ಟು ಬೇಕಿದ್ರು ದೂರಬಹುದು. ಕಾಂಗ್ರೆಸ್ನವರು ಇದ್ದ ಸತ್ಯವನ್ನು ಹೇಳಲಿಕ್ಕೆ ನಾವೇಕೆ ಭಯಪಡ್ತೇವೆ? ಕೆಲವರೆಲ್ಲ ಹೇಳುವಂತದ್ದಿಲ್ಲ. ನರೇಂದ್ರ ಮೋದಿ ಅವರ ಹೆಸರನ್ನ ಎತ್ತಿದ್ರೆ, ಬಿಜೆಪಿಯ ಸಂಘಟನೆಯ ಹೆಸರನ್ನ ಎತ್ತಿದ್ರೆ ಅಂತವನ್ನ ನಾವು ನೋಡಿಕೊಳ್ತೇವೆ ಅಂತ. ಏನ್ ನೋಡ್ಕೊಳ್ತೀವಿ ಸ್ವಾಮಿ? ನಾವು ಯಾವತ್ತೂ ಕೂಡ ಸಾವಿಗೆ ಹೆದರುವವರಲ್ಲ. ಸತ್ಯಕ್ಕಾಗಿ ಯಾವತ್ತೂ ಕೂಡ ನಾವು ಸತ್ಯವನ್ನು ಹೇಳಿ ಹೇಳ್ತೇವೆ. ಇದು ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇನ್ನು ಮುಂದೆಯೂ ಕೂಡ ಅಷ್ಟೇ. ಇನ್ನು ಕೇವಲ 3-4 ತಿಂಗಳಲ್ಲಿ MLA ಚುನಾವಣೆ ಬರ್ತದೆ ಅಂತ ಹೇಳಿಕೊಂಡು UT ಖಾದರ್ ಅವರ ಮೇಲೆ ಆರೋಪ, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ. ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರು, ಈ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಒಂದ್ ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ರಮನಾಥ್ ರೈ UT ಖಾದರ್ನ ಸೋಲಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, UT ಖಾದರ್ ರಮನಾಥ್ ರೈಯನ್ನು ಸೋಲಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ನಾಚಿಕೆ ಆಗ್ಬೇಕು ನಿಮಗೆ. ನಾನು ಕೇಳ್ತಾ ಇದ್ದೇನೆ, ನೀವು ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ನಿಮ್ಮ ಪಕ್ಷದಲ್ಲಿರತಕ್ಕಂಥ ನಾಯಕರ ಏನು ಭಿನ್ನಾಭಿಪ್ರಾಯ ಇದೆ ಅಲ್ವಾ, ಆ ಗುಂಪುಗಾರಿಕೆ ಇದೆ ಅಲ್ವಾ, ಅದನ್ನು ಮೊದಲು ಸರಿ ಮಾಡಿ. ನಮ್ಮ ಪಕ್ಷದ ವಿಚಾರಕ್ಕೆ ನೀವು ಕೈ ಹಾಕ್ಲಿಕ್ಕೆ ಬರಬೇಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಯಾವುದೋ ಸಣ್ಣ ಪುಟ್ಟ ಜಾತ್ಯತೀತ ಪಕ್ಷಗಳು ಇವತ್ತು ಹುಟ್ಟಿಕೊಂಡಿರಬಹುದು. ಆದ್ರೆ ಈ ದೇಶಕ್ಕೆ ಒಂದೇ ಒಂದು ಜಾತ್ಯತೀತ ಬಲವಾದ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೊಂದು ಆಲೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ UT ಖಾದರ್ ಅವರ ಚುನಾವಣೆಗೆ ಈಗಾಗಲೇ ನಾವು ಪ್ರಯತ್ನವನ್ನು ಮಾಡತಕ್ಕಂತ ಅಗತ್ಯತೆ ಇದೆ. ಬಿಜೆಪಿಯವರ ಉದ್ದೇಶ ಏನಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಿದ್ದಾರೆ. ಇನ್ನು ಉಳ್ಳಾಲದ ಮಂಗಳೂರನ್ನು ಕೂಡ ನಾವು ಗೆದ್ದುಕೊಂಡ್ರೆ ದಕ್ಷಿಣ ಕನ್ನಡ ಫುಲ್ ನಮಗಾಗಿ ಬರ್ತದೆ ಅನ್ನುವಂತ ವಿಚಾರ ಇದೆ. ಆದ್ರೆ ನಾನು ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಅಲ್ಲದೆ ಬೇರೆ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನನ್ನ ಅಭಿಪ್ರಾಯ ಅಲ್ಲ. ಎಲ್ಲೇ ಹೋದ್ರೂ ಕೂಡ, ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ, ಯಾವ ಹಿರಿಯರ ಹತ್ರ ಮಾತನಾಡಿದ್ರು ಕೂಡ ಅವ್ರು ಹೇಳತಕ್ಕಂಥ ವಿಚಾರ ಇಷ್ಟೇ, ಸನ್ಮಾನ್ಯ UT ಖಾದರ್ ಲೆಕ್ಕೆಂತಿನ ಒಂಜಿ ಜನ ದಿಕ್ಕಂದು ಕೇವಲ ಕಾಮಗಾರಿ ಕೆಲಸಲಿನ ಮಲ್ಪುಡು ಮಾತ್ರ ಅತ್ತೆ ಓಲಾಂಡಲ ತಿಕ್ಕಡಲ ಒಂಜಿ ಪ್ರಾಯದಾಯ ಅದನ್ನ ಒಂಜಿ ಪ್ರಾಯದ ಪುಂಜ ಏರಿತ್ತಿನ ನಾಡಲ ಆಕ್ಲಡ ಒಂಜಿ ಬೋದು ಆಶೀರ್ವಾದ ನಂಚಿನ ಬಾಲೆ ಆ ಬಾಲೆನು ಆ ಕಾರಣಗಳು ಸೋಪೆನ ಬಿಟ್ರೆ ಬಲ್ಲಿ ಪಂದು ಪಂಪಿನ ಜನಕುಲು ಇಪ್ಪುನ ಅಂಚಾದ ಬಂದುಲೆ
ನಿಕಟ ಮಾತ್ರದಲ್ಲ ಕೈ ಮುಗಿದು ನಟ್ಟೊಂದು ದಾದ ಅಂತ ಬಂದಾಗ ನನಾದು ಚುನಾವಣದ ವಿಚಾರಣೆ ಚುನಾವಣದ ಪ್ರಚಾರ ಸಮಿತಿ ಎಂಕಲು ಪಾತಿರುವ ಹಣ ಇನಿ ನಿಕಟ ಕೈ ಮುಗಿದು ನಟ್ಟೊಂದು ಈ ಪ್ರದೇಶದ ಬಂಧುಗಳ ಎಲ್ಲ ದಾರಿ ಸನ್ಮಾನ ಸಿದ್ದರಾಮಯ್ಯ ಯುಟಿ ಖಾದರನ ಕ್ಷೇತ್ರ ಬರ್ತೀನಿ ಯುಟಿ ಖಾದರನ ಸ್ವಾಭಿಮಾನದ ಪ್ರಶ್ನೆ ಯುಟಿ ಖಾದರನ ಮರ್ಯಾದಿನ ಪ್ರಶ್ನೆ ಅರ್ನ ಮರ್ಯಾದೆ ಎಂದು ಬಂಡ ನಮ್ಮ ಮಾತರನ ಮರ್ಯಾದೆ ದಾಯಗೆ ಎಂದು ಬಂಡ ಇನಿ ನಮ್ಮ ಓಲಾಡಲು ದೂರದ ಊರಿಗೂ ಪೋಯ ಬಂದಾಣ ವಾ ಕ್ಷೇತ್ರದಲ್ಲಿ ಕೇಂಡ ಸನ್ಮಾನ ಯುಟಿ ಖಾದರನ ಪುದರ್ ಬಂಡ ಯಾವ ಮಸ್ತ್ ಗೌರವ ದಿಕ್ಕೊಂಡು ಮಸ್ತಾತ್ ಕೆಲಸ ಲಾಭುಂಡು ಮಸ್ತಾತ್ ಗುರುತು ಲಾಭ ಅಂಚನೆ ಎಲ್ಲೇ ಅರ್ನ ಕ್ಷೇತ್ರಕ್ಕೆ ಸಿದ್ದರಾಮಯ್ಯರು ಬಂದಾಗ ಈ ಕ್ಷೇತ್ರ ಜನಪೂರ ಹೆಚ್ಚಾದ ಸೇರಿಸಿ ಬಂದಿತ್ತಂಡ ಅವು ನಮ್ಮ ಗೌರವಕ್ಕೆ ಧಕ್ಕೆ ಹಾಕೊಂಡು ನಾವು ಮಾತೆಲ್ಲ ಕಾಂಗ್ರೆಸ್ ಪಕ್ಷದ ಮಿತ್ತ ಬೀಳ್ತಿದೆ ಎಲ್ಲ ದಾನಿ ಭಯ್ಯ 3 ಗಂಟೆಗೆ ಕಲ್ಲಾಪದ ಯೂನಿಟಿ ವಾಲ್ದಲ್ಲಿ ಬಿದಾಡ್ದು ಬೈಕ್ ಇಡ್ ಬರ್ಪಿನ ಕ್ಲಾಡೆ ಬೈಕ್ ರ್ಯಾಲಿ ಇಡ್ ಬರಡು ಬೈಕ್ ರ್ಯಾಲಿ ಉಂಡು ಅಂಚಾದಿ ಅಲ್ತಿಡ್ದು ಅರೇಕಲ ದಡೆ ಮುಟ್ಟಲ ನಮ್ಮ ಜಾಥಾ ನಡಪು ಬಂದುಲೆ ನಿಕಟ ನನೂರ ಕೈ ಮುಗಿದಟ್ಟು ನೀತೆ ಉಲ್ಲಾಲು ಬ್ಲಾಕ್ ಕಾಂಗ್ರೆಸ್ ಪಕ್ಕ ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿರ್ಥ ನಡಪುನಂಚಿನ ಈ ಒಂದು ಕಾರ್ಯಕ್ರಮ ಸನ್ಮಾನ ಯುಟಿ ಖಾದರನ ಕ್ಷೇತ್ರಡಿ ಸೇರುಣ ಜನರು ತೂದು ಇಡೀ ರಾಜ್ಯಗಳಿಗೆ ಸಂದೇಶ ಬೋಡುದಾದ ಅಂದ ಬಂಡ ಈ ಸರಿ ಕರ್ನಾಟಕಡು ಕಾಂಗ್ರೆಸ್ ಬತ್ತದೇ ಬತ್ಕೊಂಡು ಬಂಪಿನಂಚಿನ ಸಂದೇಶ ಒಂದು ಪೋಪಿಲೆ ಕಾವಡು ಅಂಚಾದ ಬಂದುಲೆ ಹೆಚ್ಚದಾಲ ಪಾತ್ರರಂದೆ ನಿಗಳ ಮಾತಾಡಲ ನನ್ನ ವಿನಂತಿ ಮಲ್ತೊಂದು